ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡ ಅಡುಗೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನಾವೊಂದು ಈ ಹಬ್ಬದ ದಿನವಾದ್ದರಿಂದ ನಾವೊಂದು ರವೆ ಲಾಡನ್ನು ಮಾಡ್ತಾಯಿದ್ದೇವೆ. ರವೆ ಲಾಡು, ಅದಕ್ಕೆ ನಾವೆಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇವೆ. ರವೆ ಲಾಡು ಮಾಡೋದಕ್ಕೆ ಒಂದು ಚಿರುಟಿ ರವೆ ಒಂದು ಪ್ಯಾಕೆಟ್ ನಾವು ತೊಗೊಂಬಂದಿದ್ದೆ. ಅದರಲ್ಲಿ ಏನು ಮಾಡಿದೆ, ನಾವು ಈ ಒಂದು ಜಾರಿನ ಪ್ರಮಾಣದಲ್ಲಿ ಫುಲ್ಲು, ಈ ಜಾರಲ್ಲಿ ನಾನು ಹಾಲನ್ನು ಹಾಕಿಟ್ಟಿದ್ದೇನೆ. ಇಲ್ಲಿ ಈ ಒಂದು ಜಾರಲ್ಲಿ ಫುಲ್ಲು ರವೆಯನ್ನು ತಗೊಂಡಿದ್ದೇನೆ. ಓಕೆ, ಫುಲ್ಲು ರವೆಯನ್ನು ತಗೊಂಡ ನಂತರ ಇಲ್ಲಿ ಈ ಜಾರಲ್ಲಿ ನೋಡ್ಬೋದು ನೀವು, ಒಂದು ಸ್ವಲ್ಪ ಹಾಲನ್ನು ಕೂಡ ತಗೊಂಡಿದ್ದೀನಿ. ಹಾಲು ನಂತರ ಗೇರು ಬೀಜ ಮತ್ತು ದ್ರಾಕ್ಷಿ, ಈ ಒಂದು ಚಿಕ್ಕ ಇದರಲ್ಲಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಗೇರು ಬೀಜ ಮತ್ತು ದ್ರಾಕ್ಷಿ ಮತ್ತು ತುಪ್ಪ ಜಾಸ್ತಿ ಹಾಕಲಿಕ್ಕಿಲ್ಲ, ನಮಗೆ ನಾವು ಒಂದು ಫ್ರೈ ಮಾಡಲಿಕ್ಕೆ ಮತ್ತು ಲಾಸ್ಟಿಗೆ ಒಂದು ಉಂಡೆ ಕಟ್ಟುವಾಗ ಒಂದು ಹಾಕಲಿಕ್ಕೆ ಉಂಟು ಅಷ್ಟೇ. ಓಕೆ, ನಂತರ ಒಂದು ಸ್ವಲ್ಪ ತೆಂಗಿನಕಾಯಿಯ ಹುಡಿ ಮಾಡಿಟ್ಟಿದ್ದು, ತೆಂಗಿನಕಾಯನ್ನು ಸ್ವಲ್ಪ ತಗೊಂಡು ಹುಡಿ ಮಾಡಿಟ್ಟಂಥದ್ದು. ಇಲ್ಲಿ ಸಕ್ಕರೆ ಇದೆ. ಸಕ್ಕರೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಈ ಒಂದು ಕಪ್ಪಲ್ಲೇ ಫುಲ್ಲು ಸಕ್ಕರೆಯನ್ನು ತಗೊಂಡಿದ್ದೇವೆ. ಈ ಫುಲ್ಲು ಸಕ್ಕರೆಯನ್ನು ನಾವು ಏಲಕ್ಕಿ ಹಾಕಿ ಎಲ್ಲ ಹುಡಿ ಮಾಡಿಟ್ಟಿದ್ದೇವೆ, ಪೌಡ್ರ್ ಮಾಡಿಟ್ಟಿದ್ದೇವೆ. ಏಲಕ್ಕಿ ಜೊತೆ ಮಿಕ್ಸಿಯಲ್ಲಿ ಹಾಕಿ ನಾವು ಪುಡಿ ಮಾಡಿಟ್ಟಿದ್ದೇವೆ ಸಕ್ಕರೆಯನ್ನು. ಓಕೆ, ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮಗೆ. ನಾವೀಗ ಯಾವ ರೀತಿ ಇದನ್ನೊಂದು ಪ್ರಿಪೇರ್ ಮಾಡೋದು ಅಂತ ತಿಳಿಸ್ತೀವಿ. ಮೊದಲನೇದಾಗಿ ಒಂದು ಬಾಣಲೆಯನ್ನು ನಾವು ಒಲೆ ಮೇಲಿಟ್ಟು ಸ್ವಲ್ಪ ತುಪ್ಪವನ್ನು ಅದರ ಮೇಲೆ ಸುರಿದ ನಂತರ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಒಳ್ಳೆ ಮಾಡಿ ಹುರಿಬೇಕು. ನಾವು ಅದನ್ನು ಹುರಿದು ಒಂದು ಸೈಡಲ್ಲಿ ಎತ್ತಿಟ್ಟಿಡುವ. ಆದಷ್ಟು ಒಳ್ಳೆ ಮಾಡಿ ನಾವು ಒಂದು ಸ್ವಲ್ಪ ಗೇರು ಬೀಜ ಒಂದು ಸ್ವಲ್ಪ ಒಳ್ಳೆ ಕಾದ ನಂತರ, ಗೇರು ಬೀಜ ಹುರಿದ್ರೆ ಒಳ್ಳೆ ಅದರ ಒಂದು ಟೇಸ್ಟೇ ಬದಲಾಗುತ್ತೆ. ಮತ್ತು ದ್ರಾಕ್ಷಿಯನ್ನು ಕೂಡ ಹುರಿದ್ರಿಂದ ಸ್ವಲ್ಪ ದೊಡ್ಡದಾಗುತ್ತೆ ದ್ರಾಕ್ಷಿ ಎಲ್ಲ. ನಾವು ಈ ಎಲ್ಲ ಪ್ರೊಸೆಸನ್ನು ಇವಿಷ್ಟು ನಾವು ರವೆ ಲಡ್ಡನ್ನು ಏನು ಮಾಡ್ತೀವಿ ಲಾಸ್ಟ್ ಎಂಡಿನ ತನಕ ಲೋ ಫ್ಲೇಮಲ್ಲೇ ಬೆಂಕಿಯನ್ನು ಇಡಬೇಕು. ಹೈ ಫ್ಲೇಮ್ಗೆ ಹೋಗಲಿಕ್ಕೆ ಇಲ್ಲ ಬೆಂಕಿ. ಇಲ್ಲಿ ನೋಡ್ಬೋದು ನೀವು, ಲೋ ಫ್ಲೇಮಲ್ಲೇ ಇಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ನಮ್ಮ ದ್ರಾಕ್ಷಿ ಮತ್ತು ಗೇರು ಬೀಜವನ್ನು ಹುರಿದಾಗಿದೆ. ಇದನ್ನು ಒಂದು ಸೈಡಲ್ಲಿ ನಾವು ತೆಗೆದಿಟ್ಟಿಡುವ. ಕೊನೆಯದಾಗಿ ನಾವು ಮಿಕ್ಸ್ ಮಾಡಲಿಕ್ಕಿದೆ ಇದು. ಈಗ ಈ ಉಳಿದಿರೋ ತುಪ್ಪ ಸ್ವಲ್ಪ ಏನು ಹೇಳ್ತೀವೋ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ವ. ತುಪ್ಪವನ್ನು ಸೇರಿಸ್ಕೊಂಡು ನಂತರ ನಾವು ತಗೊಂಡಿರುವಂಥ ಚಿರುಟಿ ರವೆಯನ್ನು ಇದರಲ್ಲಿ ಹುರಿಲಿಕ್ಕಿದೆ. ಎಲ್ಲ ಚಿರುಟಿ ರವೆಯನ್ನು ಇದರಲ್ಲಿ ಹಾಕಿ ಆದಷ್ಟು ಒಳ್ಳೆ ನೈಸಾಗಿ ಹುರಿಬೇಕು. ಇದೇ ರೀತಿ ಒಳ್ಳೆ ಮಾಡಿ ನಾವು ರವೆಯನ್ನು ಫ್ರೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ನಾವು ತೆಂಗಿನಕಾಯಿಯ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡುವ. ನಾವು ತೆಂಗಿನಕಾಯಿಯ ತುರಿಯನ್ನು ಹಾಕಿದ ನಂತರ ಒಂದು 5 ನಿಮಿಷದವರೆಗೆ ಇದೇ ರೀತಿ ಫ್ರೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡುವ. ಆದಷ್ಟು ನಾವು ಗಂಟಾಗಲಿಕ್ಕೆ ಬಿಡಬಾರ್ದು. ಇದೇ ರೀತಿ ಒಂದು ಒಳ್ಳೆ ಮಾಡಿ ಪುಡಿ ಮಾಡಬೇಕು ಅದನ್ನು ಆದಷ್ಟು. ಇವಾಗ ಒಂದು ಸ್ವಲ್ಪ ಹಾಲನ್ನು ಸೇರಿಸುವ. ಸ್ವಲ್ಪ ಹಾಲು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ.
ಫ್ರೆಂಡ್ಸ್, ಈಗ ನಾವು ತಗೊಂಡಿರುವಂಥ ಗೇರು ಬೀಜ ಮತ್ತು ಇದನ್ನು ಮಿಕ್ಸ್ ಮಾಡುವ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಸರಿ ಫ್ರೆಂಡ್ಸ್, ನಾವೀಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡುವ. ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿ ಅದನ್ನು ಕೆಳಗಿಳಿಸಿ ಆರಿಸಿ ಒಂದು ಸ್ವಲ್ಪ ಬಿಸಿ ತಗಲಿಕ್ಕೆ ಬಿಡುವ. ಈಗ ನೋಡ್ಬೋದು ನೀವು ಎಲ್ಲ ತಗೊಂಡಿರುವ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಈಗ ಎಲ್ಲ ಫ್ರೈ ಮಾಡಿಟ್ಟಿದ್ದೇವೆ. ನಾವೀಗ ಅದನ್ನು ಉಂಡೆ ಕಟ್ಟಲಿಕ್ಕಿದೆ. ಈಗ ಪ್ರೊಸೆಸ್ ಎಲ್ಲ ಮುಗಿದಿದೆ ನಮ್ಮದು. ಈಗ ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಇದನ್ನು ತಣ್ಣಗಾದ ನಂತರ ನಾವು ಉಂಡೆಯನ್ನು ಕಟ್ಟುವ. ಓಕೆ ಫ್ರೆಂಡ್ಸ್, ಈಗ ನಾವು ಇದನ್ನೆಲ್ಲವನ್ನು ಉಂಡೆ ಮಾಡುವ. ಇಲ್ಲಿ ನೋಡ್ಬೋದು ಉಂಡೆ ಮಾಡಿ ಇಟ್ಟಿದ್ದೇನೆ. ಇದೇ ಒಂದು ಹದದಲ್ಲಿ ನಾವೊಂದು ಸ್ವಲ್ಪ ತುಪ್ಪವನ್ನು ಕೈಯಲ್ಲಿ ಸೇರಿಸ್ಕೊಂಡು ಒಳ್ಳೆ ಮಾಡಿ ಉಂಡೆ ಮಾಡೋದು. ಭಾಳ ಟೇಸ್ಟ್ ಆಗುತ್ತೆ ಈ ರೀತಿ ಮಾಡಿದರೆ. ಈ ಹಬ್ಬದ ಸೀಸನ್ ಆದ್ರಿಂದ ನಾವು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಇಲ್ಲಿ ನಾವು ಒಂದು ರವೆ ಲಾಡನ್ನು ಮಾಡುವಂಥ ಒಂದು ಸಮಯ ಒದಗಿ ಬಂದಿದೆ. ಈಗ ನೀವು ನೋಡ್ಬೋದು ಇದೇ ರೀತಿ ಒಳ್ಳೆ ಮಾಡಿ ಉಂಡೆಯನ್ನು ಕಟ್ಟಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಯಸ್ ಫ್ರೆಂಡ್ಸ್, ಕೊನೆಗೂ ರೆಡಿಯಾಗಿದೆ ನಮ್ಮ ಒಂದು ರವೆ ಲಡ್ಡು. ಈ ರೀತಿ ನೀವು ಕೂಡ ಒಂದು ಒಳ್ಳೆ ರವೆ ಲಡ್ಡನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ. ಇವತ್ತೊಂದು ನವರಾತ್ರಿಯ ಕೊನೆಯ ದಿನವಾದ್ರಿಂದ ನಾವೊಂದು ರವೆ ಲಡ್ಡನ್ನು ಮಾಡಿಟ್ಟಿದ್ದೇವೆ. ಸೂಪರ್ ಆಗುತ್ತೆ, ನೀವು ನೋಡ್ಬೋದು. ಬಾಯಲ್ಲಿ ಇದು ಹಾಕಿದ ಕೂಡಲೇ ನೀರಾಗುವಂಥ ಒಂದು ರವೆ ಲಡ್ಡನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ. ಅಷ್ಟೊಂದು ಸೂಪರ್ ಆಗಿದೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ, ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಸಿಗುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಒಂದು ರವೆ ಲಡ್ಡಿಗೆ ನಿಮ್ಮ ಒಂದು ಲೈಕ್ ಇರಲಿ, ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.